ಮೂರು ಗಾಡಿಗಳಲ್ಲಿ ಗಾಡಿ ತಾರ್ಕಿಕ ಹತ್ಯೆ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಆ ಎಲ್ಲ ಕೊಲೆಗಾರರನ್ನ ಬಂಧಿಸಿ ಕಠಿಣ ಕ್ರಮ ಮಾಡಿಲ್ಲ ಅಂತಂದ್ರೆ ಇದಕ್ಕೆ ಎನ್ಐ ತನಿಖಾ ಸಂಸ್ಥೆ ಕೂಡ ಇಲ್ಲಿ ಆಗಮಿಸಬೇಕು, ಇದನ್ನು ತನಿಖೆ ಮಾಡಬೇಕು. ಅದರ ಮುಖಾಂತರ ಈ ಭಯೋತ್ಪಾದಕ ರೀತಿಯ ಒಂದು ಮಾನಸಿಕತೆಯುವಂತಹ ಚಟುವಟಿಕೆ ಮಾಡುವಂತಹ ವ್ಯಕ್ತಿಗಳನ್ನ ಸಂಪೂರ್ಣವಾಗಿ ಸದೆಬಿಡುವಂತ ಸ್ಥಿತಿಯಲ್ಲಿ ಎನ್ಐ ಕೂಡ ಬರಬೇಕು ಅಂತ ಒಂದು ಕಾರ್ಯಕರ್ತ ಒಂದು ಹಿಂದೂ ಸಮಾಜದ ದೃಷ್ಟಿಯಲ್ಲಿ ಕೆಲಸ ಮಾಡುವುದು ಅದು ಮಾತ್ರವಲ್ಲ, ಒಂದು ಕಾರ್ಯಕರ್ತ ನಮ್ಮ ಭಾರತ ಮಾತೆಯ ಕೆಲಸ ಮಾಡುವ ದೃಷ್ಟಿಯಲ್ಲಿ ಅವರು నేల నారాయణ పేర పుట్లే మాతి మీడియా కూడా
ಮೋಣ ಮಂತೇರು ಡಿಪಾರ್ಟ್ಮೆಂಟ್ ಗೊತ್ತುಂಟು ಡಿಪಾರ್ಟ್ಮೆಂಟ್ ಗೊತ್ತುಂಟು ಆದ ಮನಸ್ಸು ಮನೆ ಈ ಸಂದರ್ಭದಲ್ಲಿ ನಾಳೆ ಮಲ್ಕೊಡುತ್ತೆ ರಕ್ಷಿತ